Posakural, 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 Posakural. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲಿನ ಮಾತ ಮೌಖಿ ಹಿಡಿದುಕೊಂಡು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಜಲು ಶುರು ಮಾಡ್ತೊಂದಲ್ಲ. ಸುದ್ದಿಗೊಂಜಲಿಗೆ ಸ್ವಾಗತ. ಸೋಮೇಶ್ವರ ಉಚ್ಚಿಲಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ 2024-25ನೇ ಸಾಲದ ವಾರ್ಷಿಕ ಕ್ರೀಡಾಕೂಟ ಕಿಯಾನ್ಸಾ ಗಾರ್ಡನ್ ಮೈದಾನ ಶನಿವಾರ ನಡೆತಂಡು. ಸೋಮೇಶ್ವರ ಉಚ್ಚಿಲಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ವಾರ್ಷಿಕ ಕ್ರೀಡಾಕೂಟನು ಉಚ್ಚಿಲದ ಕಿಯಾನ್ಸಾ ಗಾರ್ಡನ್ ಮೈದಾನಡು ಶನಿವಾರ ಅಟಣೆ ಮಲ್ದಿದ್ದೇರು. ಉದ್ಯಮಿ ವಿಜಯ್ ಕ್ಯಾಂಡಿಮೆಂಟ್ಸ್ ಮಾಲಕರು ಉದಯ್ ಕುಮಾರ್ ಕ್ರೀಡಾ ಜ್ಯೋತಿನ ಬೆಳಗಾದ ಕ್ರೀಡಾಕೂಟಗೂ ಚಾಲನೆ ಕೊರಿಯರು. ಎಲ್ಲ ಅತಿಥಿಗಳು ದಯವಿಟ್ಟು ಕ್ರೀಡಾ ಜ್ಯೋತಿಯನ್ನ ನಮ್ಮ ವಿಜಯ್ ಸರ್ ಅವರು ಪಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನ ಮೂವರು ಕೂಡ ಸೇರಿಕೊಂಡು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಿದ್ದಾರೆ. ಮೂವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರರಿಗೆ ಶಾಲ್ ಪಾಡ್ದು ಅಭಿನಂದಿಸಾಯರು. ಈ పొర్తు పాతేర్న రవిశంకర్ సోమేశ్వర మాతా విద్యార్థులు క్రీడాకూటడు పాల్పడేవాడు. సోతినపగ కుగ్గంದೆ ಗೆಂದಂಡ ಹಿಗ್ಗಂದೆ ಕ್ರೀಡಾ ಸ್ಫೂರ್ತಿಡು ಕ್ರೀಡಾಕೂಟಡು ಪಾಲ್ಪಡೆವಡು. ಮಾತಾ ವಿದ್ಯಾರ್ಥಿಲಿನ ವಿದ್ಯಾರ್ಥಿ ಜೀವನ ಭವಿಷ್ಯಡು ಉಜ್ವಲ ಆವಡು ಪಂಡದು ರವಿಶಂಕರ್ ಕ್ರೀಡಾಕೂಟಗ ಎಡಬೇಕೆರು. ಆಯ್ಕೆಯಾದಂತೆ ಈ ಭಾಗದ ಏಕೈಕ ಶಾಲೆ ಉಚ್ಚಿಲಗುಡ್ಡೆ ನಮಗೆ ಭಾರಿ ಹೆಮ್ಮೆ. ಸಾಧಾರಣ 193 ವಿದ್ಯಾರ್ಥಿಗಳಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಹೌದು, ಭಾರಿ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ಬೇರೆ ಹೇಳುವಂಥದ್ದು ಏನಿಲ್ಲ. ಇನ್ನು ಆಟ ಆಡುವಂಥ ಸಮಯ, ಎಲ್ಲ ಮಕ್ಕಳೆಲ್ಲ ಇರುವ ಈಗ ಉತ್ಸುಕರಾಗಿದ್ದು ಆಟ ಆಡಲಿಕ್ಕೆ. ಅದೇ ಹೆಚ್ಚೇನು ಹೇಳದೆ, ಸೋಮೇಶ್ವರ ಪುರಸಭೆಯಿಂದ ತಮ್ಮ ಈ ಶಾಲೆಗೆ ಏನೆಲ್ಲ ಅಭಿವೃದ್ಧಿಗೆ ಸಹಕಾರ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಖಂಡಿತವಾಗಿ ನಾನು ಖಂಡಿತವಾಗಿ ಮಾಡ್ತೇನೆ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೂ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ನಿಮ್ಮ ವಿದ್ಯಾರ್ಥಿ ಜೀವನ ಆಗಿರ್ಬೋದು, ಮುಂದಿನ ಭವಿಷ್ಯದಲ್ಲಿ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಶುಭಾಶಯ ಅಂತ ಹೇಳ್ತಾ ಜಿಐ ಸೆಲೆಬ್ರೇಷನ್ಸ್ ಮಾಲಕರು ಮೊಹಮ್ಮದ್ ಅಲಿ ಮಲ್ಲಬಿನಿರಾದ್ ಪಾಲ್ಪಡೆದು ಶುಭ ಹಾರೈಸಿದರು. ಎಲ್ಲ ಮಕ್ಕಳಿಗೂ ಶುಭ ಹಾರೈಸುತ್ತಾ ಶಾಲಾ ವಿದ್ಯಾರ್ಥಿಗಳು ನಾಡಗೀತೆನ್ ಪಂಡೇರು. ಮುಖ್ಯೋಪಾಧ್ಯಾಯರು ಹರೀಶ್ ಕುಮಾರ್ ಎತ್ಕೊಂಡೇರು. ದೈಹಿಕ ಶಿಕ್ಷಣ ಶಿಕ್ಷಕರು ಮೋಹನ್ ಶಿರ್ಲಾಲ್ ಸಭೆ ಸುಧಾರಿಕೆ ಮಲ್ತೇರು. ಶಿಕ್ಷಕರು ಚಂದ್ರಶೇಖರ್ ಸೊಮ್ಮೆ ಸಂದಾಯರು. ಅವಿರ್ದು ಬೊಕ್ಕ ಕ್ರೀಡಾಕೂಟ ನಡೆತರು. ಸುದ್ದಿಗೊಂಚಲಿಗೆ ಸ್ವಾಗತ. ಪ್ರವೀಣ್ ಫೆರ್ನಾಂಡಿಸರ್ನ ಸನ್ಶೈನ್ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆದ ಸುರೂತ ಕೊಂಕಣಿ ಚಲನಚಿತ್ರ ವಾಗೊಂಚೋ ಖೇಲ್ದ ಮುಹೂರ್ತ ಬೊಕ್ಕ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಕುಲಶೇಖರ ಹೋಲಿ ಕ್ರಾಸ್ ಚರ್ಚ್ದ ಮಿನಿ ಹಾಲ್ಡ್ ಶುಕ್ರವಾರ ಬೈಯಾಗಿ ನಡೆತಂಡು.
ಪ್ರವೀಣ್ ಫೆರ್ನಾಂಡಿಸ್ ಸನ್ಶೈನ್ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆದ ಚೊಚ್ಚಲ ನಿರ್ಮಾಣಡ್ ತಯಾರಾವಂತೊಪ್ಪುನ ವಾಗೊಂಚೋ ಕೇಳಿ ಕೊಂಕಣಿ ಚಲನಚಿತ್ರದ ಮುಹೂರ್ತ ಬೊಕ್ಕ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮನ ಕುಲಶೇಖರ ಹೋಲಿ ಕ್ರಾಸ್ ಚರ್ಚ್ದ ಮಿನಿ ಹಾಲ್ಡ್ ಶುಕ್ರವಾರ ಬಯ್ಯ ನಡಪಾಯಿರು. ಈ ಬಗೆಟ್ ಸುದ್ದಿಗಾರರಿಗೆ ಮಾಹಿತಿ ಕೋರ್ನ ಚಿತ್ರದ ನಿರ್ದೇಶಕರು ಅರವಿಂದ್ ಲೋಬೋ ಕುಡ್ಲದ ಸುತ್ತಮುತ್ತಲದ ಪ್ರದೇಶ ಆಯ್ನ ಬಿಕರ್ನಕಟ್ಟೆ, ಶಕ್ತಿನಗರ, ಮೋರ್ಶೆಡ್ಡೆ, ವಾಮಂಜೂರು, ವೆಲೆನ್ಸಿಯಾ, ಬೈತುರ್ಲಿ, ಸುರತ್ಕಲ್ ಬೊಕ್ಕ ಬೆಳ್ಮನ್ ಪರಿಸರದ ಚಿತ್ರೀಕರಣ ಆಯರ ಉಂಡು ಮಾಡ ತೆರಿಪಾಯರು. ಈ ಚಿತ್ರದ ನಿರ್ದೇಶಕ, ಚಿತ್ರದ ಹೆಸರು ವಾಗನ್ಸೋ ಕೇಳ ಅಂತ. ಸನ್ಶೈನ್ಸ್ ಕ್ರಿಯೇಷನ್ಸ್ ಇವರ ನಿರ್ಮಾಣದಲ್ಲಿ ಪ್ರವೀಣ್ ಫೆರ್ನಾಂಡಿಸ್ ಇವರು ನಿರ್ಮಾಣ ಮಾಡುತ್ತಿರುವಂತಹ ವಾಗನ್ಸೋ ಕೇಳ್ ಎನ್ನುವ ಒಂದು ಕೊಂಕಣಿ ಚಲನಚಿತ್ರದ ಮುಹೂರ್ತವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮುಹೂರ್ತ ಮತ್ತು ಟೈಟಲ್ ಬಿಡುಗಡೆಯನ್ನು ಕೂಡ ಇಲ್ಲಿ ಮಾಡ್ತಿದ್ದೇವೆ. ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವಂಥ ನಮ್ಮ ಆಡ್ರಿನ್ ಡಿಕುನ್ನ ಮತ್ತು ಕ್ಲಿಯೋನಾ ಚೇನ್ ಅವರು ಕೂಡ ಇಲ್ಲಿದ್ದಾರೆ. ಮತ್ತು ನಾರ್ಬರ್ಟ್ ಅವರು ನಮ್ಮ ಈ ಚಿತ್ರದಲ್ಲಿ ಸಹ ನಿರ್ದೇಶಕ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಕೋ ಪ್ರೊಡ್ಯೂಸರ್ ಆಗಿ ಇಲ್ಲಿ ಆಗಮಿಸಿದಂತಹ ಸೀಮಾ ಫರ್ನಾಂಡಿಸ್ ಕೂಡ ಇದ್ದಾರೆ. ಮತ್ತು ಈ ಚಿತ್ರಕ್ಕೆ ಡಾರ್ವಿನ್ ಕೊಳಲಗಿರಿ ಅವರ ಸಂಗೀತವಿದೆ. ಮತ್ತು ಈ ಚಿತ್ರವನ್ನು ಛಾಯಾಗ್ರಹಣ ಮಾಡಿರುವಂತಹ ಡೇನಲ್ ಜೇಸನ್ ಕೂಡ ಇಲ್ಲಿದ್ದಾರೆ. ನಮ್ಮ ಈ ಒಂದು ಚಿತ್ರ ತುಳುನಾಡಲ್ಲಿ ಆಗಿರುವಂತಹ ಕಲ್ಚರ್ ಇದೆ, ಪಿಲಿವೇಶ ಅನ್ನುವಂಥದ್ದು, ಇದರ ಓರಿಯೆಂಟೆಡ್ ಒಂದು ಸಿನಿಮಾವನ್ನು ಮಾಡ್ತಿದ್ದೇವೆ. ಇದರಲ್ಲಿ ಕೊಂಕಣಿ, ತುಳು, ಕನ್ನಡ ಮತ್ತು ಬ್ಯಾರಿ ಭಾಷೆಗಳನ್ನು ಕೂಡ ಉಪಯೋಗಿಸ್ತಿದ್ದೇವೆ. ಸೊ ಒಂದು 10-15 ವರ್ಷಗಳ ಹಿಂದೆ ಆಗಿರುವಂಥ ಒಂದು ವಿಷಯಗಳು, ಅಂದರೆ 3 ಧರ್ಮಗಳು ಕೂಡ ಮೊದಲು ಹೇಗಿದ್ದು ಅನ್ನೋದನ್ನು ತೋರಿಸೋದು, ಮತ್ತು ಇದರ ಜೊತೆಗೆ ಸ್ವಲ್ಪ ಕ್ರೈಮ್ ಮತ್ತು ಸಸ್ಪೆನ್ಸ್ ಓರಿಯೆಂಟೆಡ್ ಕಂಟೆಂಟನ್ನು ಕೂಡ ಇಲ್ಲಿ ಹಾಕ್ತಿದ್ದೇವೆ. ಸೊ ಅದಕ್ಕೋಸ್ಕರ ಮತ್ತು ಬರುವ ಸೋಮವಾರ ಅಂದರೆ ನವೆಂಬರ್ 11ಕ್ಕೆ ಶೂಟನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಬಿಕರ್ನಕಟ್ಟೆ, ಶಕ್ತಿನಗರ ಮತ್ತು ಬೈತುರ್ಲಿ, ಬೆಳ್ಮನ್ ಮತ್ತು ಮಂಗಳೂರು ಕೆಲವು ಪ್ರದೇಶಗಳಲ್ಲಿ ನಾವಿಲ್ಲಿ ಶೂಟನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಚಿತ್ರಡ್ ಡೊಲ್ಲಾ ಮಂಗಳೂರು, ಆಡ್ರಿನ್ ಡಿಕೊನ್ನ, ಕ್ಲಿಯೋನಾರ್ಡ್ ಜೆನ್ ಡಿಸೋಜಾ, ವಿಯೋಲಾ ಡಿಸೋಜಾ, ಅನೂಪ್ ಹ್ಯಾರಿಕ್, ವಿನೋದ್ ತಾಕೋಡೆ, ಲೂಸಿ ಲೋಬೋ, ರೀಟಾ ಫೆರ್ನಾಂಡಿಸ್, ಜೋಸೆಫ್ ರೇಕೋ, ಪ್ರಶಾಂತ್ ಸಿಕೆ, ದೀಕ್ಷಿತ್ ಸೊರಕೆ, ಫ್ರಾನ್ಸಿಸ್ ಪ್ರೀತಮ್ ಇಂಚ ಪ್ರಮುಖ ಕಲಾವಿದರು ಅಭಿನಯ ಸೈರ ಉಲ್ಲೇರ್ ಪಂಡ ತೆರಿಪಾಯರು. ನಿರ್ದೇಶಕ ಬೊಕ್ಕ ನಿರ್ಮಾಣ ವ್ಯವಸ್ಥಾಪಕರಾದುಪ್ಪುನ ನಾರ್ಬರ್ಟ್ ಜಾನ್ ಮಾಹಿತಿ ಕೊರೊಂದು ಚಿತ್ರಗ್ ಅರವಿಂದ್ ಲೋಬೋರೆನ ಕತೆ, ಚಿತ್ರಕತೆ, ಸಂಭಾಷಣೆ, ಸಂಕಲನೆ ಇತದು, ಡೆನಲ್ ಜೈಸನ್ ಛಾಯಾಗ್ರಹಣ, ಪ್ರಜ್ವಲ್ ಸುವರ್ಣ ಕಲರಿಂಗ್ ಬೊಕ್ಕ ವಿಎಫ್ಎಕ್ಸ್, ಡಾರ್ವಿನ್ ಕೊಳಲಿಗಿರಿ ಸಂಗೀತನು ಸಂಯೋಜಿಸಾಯರ ಉಲ್ಲೇರು. ಚಿತ್ರದ ಸಹ ನಿರ್ಮಾಪಕರಾದ ಸೀಮಾ ಡೈನಾ ಫೆರ್ನಾಂಡಿಸರು ಕಾರ್ಯನಿರ್ವಹಿಸಾವುದುಲ್ಲೇರು. ಈ ಚಿತ್ರದ ಪ್ರಚಾರ ಕಲೆ ಪವನ್ ಆಚಾರ್ಯ ಬೋಳೂರು ಮಲ್ಪೆರ ಉಲ್ಲೇರ್ಪಂಡು ತೆರಿಪಾಯರು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತರಿಗೂ ನನ್ನ ವಂದನೆಗಳು. ನಮ್ಮ ನಿರ್ದೇಶಕರು ಹೇಳಿದಂತೆ ನಾವು ಸೋಮವಾರದಿಂದ ಅಂದರೆ ನಾಡ್ದು 11 ತಾರೀಕಿಂದ ಕಂಟಿನ್ಯೂಸ್ ಒಂದೇ ಶೆಡ್ಯೂಲಿಂದ ನಾವು ಶೂಟ್ ಮಾಡ್ತಾ ಇದ್ದೇವೆ. ಈ ಚಿತ್ರದಲ್ಲಿ ನಾಯಕ ನಟ, ನಾಯಕ ನಟಿ ಅಂತೇಳಿಲ್ಲ, ಎಲ್ಲ ಬರುವ ಚಿಕ್ಕ ಪಾತ್ರಗಳು ಕೂಡ ಒಂದು ದೊಡ್ಡ ಒಂದು ಕಂಟೆಂಟ್ ಅದೇ ಅವರಿಗೆ ಒಂದು ಹೀರೋ ಥರ ಹೇಳಬೇಕು, ಆ ಥರ ಇದೆ ಒಂದು ಸಬ್ಜೆಕ್ಟ್. ಈ ಚಿತ್ರದ ಸ್ಕ್ರೀನ್ ಪ್ಲೇ ಆಗಲಿ, ಸ್ಟೋರಿ ಆಗಲಿ, ಡೈಲಾಗ್ಸ್ ಆಗಲಿ ನನ್ನ ಮಿತ್ರ ಅರವಿಂದ್ ಅವರು ಮಾಡಿದ್ದಾರೆ. ಇದು ಬಂದುಬಿಟ್ಟು ಮಂಗಳೂರಲ್ಲಿ 18 ದಿನ ಒಂದೇ ಶೆಡ್ಯೂಲಲ್ಲಿ ಶೂಟ್ ಮಾಡ್ತೇವೆ, ನಾವು ಪ್ಲ್ಯಾನ್ ಮಾಡ್ತೇವೆ. ಹಾಗೆ ಈ ಚಿತ್ರದ ಮ್ಯೂಸಿಕ್ ಹಾಗೂ BGM ಕೂಡ ನಮ್ಮ ಮಿತ್ರ ಡಾರ್ವಿನ್ ಕೊಳಲ್ಗಿರಿ ಇವರು ಮಾಡ್ತಾ ಇದ್ದಾರೆ. ಹಾಗೂ ಛಾಯಾಗ್ರಹಣ ನಮ್ಮ ಡೆನಿಯಲ್ ಜೇಮ್ಸನ್ ಹಾಗೂ ಪ್ರಜ್ವಲ್ ಸುವರ್ಣ ಇವರು ಮಾಡ್ತಾ ಇದ್ದಾರೆ. ಹಾಗೂ ಇವರಿಗೆ ಸಹಾಯವನ್ನು ನಮ್ಮ DJ ಮರ್ವಿನ್ ಅವರು ಕೊಡ್ತಾ ಇದ್ದಾರೆ. ಸೊ ಈ ಚಿತ್ರದ ಮೇನ್ ನಿರ್ಮಾಪಕರಾಗಿ ನಮ್ಮದು ಅವರು ಹೊರದೇಶದಲ್ಲಿದ್ದಾರೆ, ಪ್ರವೀಣ್ ಫೆರ್ನಾಂಡಿಸ್ ಅಂತೇಳಿ. ಅವರ ಮಿಸಸ್ ಇಲ್ಲಿದ್ದಾರೆ, ಕೋ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ಮಾಧ್ಯಮ ಮಿತ್ರರು ಆದಷ್ಟು ನಮಗೆ ಸಪೋರ್ಟ್ ಮಾಡಿ ನಮ್ಮ ಇವತ್ತಿನ ಪ್ರೋಗ್ರಾಮ್ ಹಾಗೂ ಇನ್ನು ಮುಂದೆ ನಡೆಯುವ ಎಲ್ಲ ಪ್ರೋಗ್ರಾಮ್ಗಳಿಗೂ ನಮ್ಮ ಪಬ್ಲಿಸಿಟಿ ನೀಡಬೇಕಾಗಿ ನಿಮ್ಮಲ್ಲಿ ಕೋರಿಕೆ. ಥ್ಯಾಂಕ್ ಯು ಸೋ ಮಚ್. ಚಿತ್ರ ಕರಾವಳಿ ಭಾಗದ ಸಂಸ್ಕೃತಿ ಆಯ್ನ ಪಿಲಿವೇಶ ಆಧಾರಿತ ಬೊಕ್ಕ ಕ್ರೈಮ್ ಆಧಾರಿತ ಚಿತ್ರ ಆದಿದ್ದದು. ಇನ್ನಿಟ್ಟು ಕೊಂಕಣಿ, ತುಳು, ಕನ್ನಡ ಬ್ಯಾರಿ ಭಾಷೆಲೇನು ಉಪಯೋಗ ಮಾಡ್ತದೇರು. ಈ ಚಿತ್ರ ಒಟ್ಟು 20 ದಿನದ ಚಿತ್ರೀಕರಣದ ಅವಧಿನ ಪಡೆದಿದ್ದದು. 2025 ಮೇ ಜೂನ್ ತಿಂಗಳು ಬಿಡುಗಡೆ ಆಪನ ಸಾಧ್ಯತೆ ಉಂಟು ಪಂಡದು ಚಿತ್ರತಂಡ ಮಾಹಿತಿ ಕೊಡ್ತುಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಇಂಚೋಗು ಅಗಲದು ಪೋಯಿನ ಮೋರ್ಲಾ ಸುಧಾಕರ್ ಆಳ್ವರ್ನ ಸದ್ಗತಿ ಕ್ರಿಯಾದ ಪೊರ್ತುಡು
ಅರೆಗ ಸದ್ಗತಿ ಬಯಕದು ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರಾಯ್ ಕಲ್ಲಿಮಾರ್ ನುಡಿ ನಮನದ ಪಾತ್ರ ಪಂಡೇರು. ಅಕ್ಟೋಬರ್ 30 ಅಗಲ್ದು ಪೋಯಿನ ಮೋರ್ಲಾ ಸುಧಾಕರ್ ಆಳ್ವೇರ್ನ ಸದ್ಗತಿ ಕ್ರಿಯೆಯನ್ನು ಕುಡ್ಲಾ ಕದ್ರಿ ಅಭಿಷೇಕ್ ಹಾಲ್ಡ್ ಶನಿವಾರ ಕಾಂಡ ನಡಪಾಯಿರು. ಸುಧಾಕರ್ ಆಳ್ವೇರು ನಿರಂತರವಾದ ಬೆನ್ನೊಂದು ಇಲ್ಲಗ್ ಕುಟುಂಬಗ್ ಆಧಾರವಾದ ಇತ್ತೇರು. ತಂಗ್ಲನ ವ್ಯವಹಾರಡ್ ಕಂಬ್ಲಡ್ ಆಸಕ್ತಿ ಇಂಚ ಮಾತಾ ವಿಷಯಡ್ ಎಡ್ಡ ರೀತಿಡ್ ನಿರ್ವಹಣೆ ಮಲ್ತೊಂದು ಮನೆತನದ ಗೌರವನ ಕಾತೊಂದು ಬತ್ತಿನಾರು. ಸಜ್ಜನೆಯಾದ ಮಾತೆನಲ್ಲ ಒಟ್ಟಿಗೆ ಎಡ್ಡೆ ಒಡನಾಟಡಿ ಇತ್ತದು ಮಾತೆರೆಗ್ಲ ಬೋಡಿತಿನಾರ ಆದಿತ್ಯರು ಪಂಡದು ನುಡಿನಮನ ಸಂದಾಯನ ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಕಲ್ಲಿಮಾರ್ ಅರಣ ದಿವ್ಯಾತ್ಮಗ್ ಭಗವಂತೆ ಚಿರಶಾಂತಿ ಸದ್ಗತಿ ಕೊರಡು ಅರಣ ಇಲ್ಲದಕ್ಲೆಗ್ ದುಃಖನು ಸಹಿಸೋನ ಶಕ್ತಿಯನ್ನು ಕೊರಡು ಪಂಡದು ಶ್ರದ್ಧಾಂಜಲಿ ಅರ್ಪಿಸಾಯಿರು. ಮನೆತನಕ್ಕೂ ಯಜಮಾನಿತ್ವವನ್ನು ಕೊರ್ಪುಣಂಚಿನ ಅರ್ಹತೆ ಇತ್ತಿನ ವ್ಯಕ್ತಿ ಸುಧಾಕರ ಆಳ್ವೆ ಮಾತ್ರ ಆದರೆ ಮುಖ್ಯವಾದ ಮನೆತನದ ಗೌರವವನ್ನು ಏಪರ ಕಾಪಾಡಲು ಬದ್ದನಾರೆ ಒಂಜಾತಿ ದುಡಿಮೆ ಮದ್ರಾಗ ಮಾತ್ರ ಅಲ್ಲದೆ ಒಂಜಾತಿ ಜನಗಳಿಗೆ ದುಡಿಮೆ ಕೊಟ್ಟಾಗ ಐನ ಈ ಸಂದರ್ಭ ಮನೇಲಿ ಮಾತ್ರ ತಂದೆ ಆ ಒಂದು ಕಂಬಳ ಈ ಕಂಬಳವನ್ನು ನಮ್ಮ ಹಿರಿಯಕ್ಕೆ ಮತ್ತೊಂದು ಬಂದಿನ ಬಹಳ ವಿಶೇಷವಾಗಿ ಒಂದು ಜಾನಪದ ಕ್ರೀಡೆ ಅವು ಐಕೆ ಭಾರಿ ಒಂದು ಆಸಕ್ತಿಗೆ ಆ ಎರಡನೇ ಸಾಂಗ್ನವ ಆವಡು ಅಂಜನೆ ಆ ಸ್ಪರ್ಧೆಡೆ ಭಾಗವಹಿಸಿನವ ಆವಡು ಅಂಜನೆ ಮಾತ ವಿಭಾಗಗಳ ಐದು ಬಹುಮಾನವನ್ನು ಪಡೆಯುವಂತಿನ ಒಂದು ಕೆಲಸ ಆತಂದಂಡ ಅವ್ರು ನಿಜವಾದ ಸುಧಾಕರ ಆಳ್ವೇರ್ನ ಒಂದು ಆಸಕ್ತಿ ಅವು ಒಂದು ಪರಿಶ್ರಮ ಕಂಡ ಖಂಡಿತ ಅವು ತಪ್ಪ ಅನ್ನೋ ಆ ಒಂದು ಯಾರ ಸಂಘಟನೆಗಳಾಗಿ ಸುಮಾರು ವರ್ಷ ಸದಸ್ಯರಾದ ಕೆಲಸವೊಂದು ಇತ್ತು ನಾನು ಅವರಿ ದೈವಭಕ್ತಿ ಆಯ್ತು ಅಂದರೆ ನಿಜವಾದ ಒಂದು ದೈವಭಕ್ತಿ ಮಾತ್ರ ದೈವಭಕ್ತಿ ಆದ ವೇದ ಧಾರ್ಮಿಕ ಸಂಘಟನೆಗಳ ಕೆಲಸ ಮತ್ತೊಂದಿತ್ತು ನಾನು ಮಾತ ಜಾತಿ ವರ್ಗ ಧರ್ಮದ ಜನಗಳಿಗೆ ಭಾರಿ ಒಂದು ಪ್ರೀತಿ ಇತ್ತ ಸುಮಾರು ಜನ ಆರೋಗ್ಯ ಪಣ್ಣೊಂದುಳ್ಳರೆ ಭಾರಿ ಒಂದು ಎಣ್ಣೆ ಮನುಷ್ಯ ದಾಯ ತಿರುಗುವೆ ಆ ಒಂದು ಮರಣದಾಯ ಭಕ್ತನ ಒಂದು ಪಾತ್ರ ಜಗನ್ನ ಬಾಯಿಗೆ ಬರೋಣ ಐಕ ಕಾರಣ ಅಂತ ಆದ್ರೆ ಆ ಒಂಜಿ ಜನಕಲ ಮಿತ್ತೆ ದೀನಂಚಿನ ಒಂದು ಪ್ರೀತಿ ಆ ಜನಕಲ ಮಿತ್ತ ದೀನಂಚಿನ ಒಂದು ಗೌರವ ಆ ಕುಟುಂಬದ ಮಿತ್ತ ಆರೋಗ್ಯದ ಒಂದು ಪ್ರೀತಿ ಐಕೆ ಮುಖ್ಯವಾದ ಕಾರಣ ಪಡೆದಿಲ್ಲ ಆದ್ರೆ ಅಲ್ಲಿ ಎಷ್ಟೋ ಜನಗಳಿಗೆ ಸಹಾಯ ಸಹಕಾರವನ್ನು ಹೊಂದೋದು ಬಂದಿದ್ದಾರೆ ತೆರಿಯದೆ ಏರಲಾಗಿ ಪಂಡಿನಾಡತ್ತೆ ಒಂದು ಪಾತ್ರ ಪಂಡ್ಯ ನಾಡ ಐದು ಏಪಲಾರು ಹುಡುದು ಕೊಡ್ತಾರಂತೆ ಐದು ಖಂಡಿತವಾದ ಮನಸ್ಸು ತಗೊಂಡ ಈ ವ್ಯಕ್ತಿ ಐದೇ ನಮ್ಮ ಹಿರಿಯಕ್ಕೆ ದಾಯ ಪಂಡ್ಯ ಬಿಟ್ಟ ಆಡದೇ ಮಾಡುವವನು ರೂಢಿಯೊಳಗೆ ಉತ್ತಮನು ಆಡದೇ ಮಾಡುವವನು ರೂಢಿಯೊಳಗೆ ಉತ್ತಮನು ಆಡಿ ಮಾಡುವವನು ಮಧ್ಯಮನು ಅಥವನಾದನು ಆಡಿ ಮಾಡದವನು ಪಾತ್ರ ಕೊಂಡೆ ಏಪಲಾಗಿ ಮಲ್ಪದೆ ಫುಲ್ನಲ್ಲಿ ನರಮಣಿ ಆಗ್ತದೆ ಮಾತ ಜನಗಳಿಗೆ ಸೇರಲು ಸಹಾಯ ಸಹಕಾರ ಮತ್ತೊಂದು ಇತ್ತೊಂದು ಆ ಒಂದು ಇಲ್ಲದ ಆ ಮನೆತನದ ಗೌರವವನ್ನು ಬೆತ್ತೊಂದು ಬಂದನಾರ ಅಂಡ ದೀರ್ಘಾಯುಷ್ಯಾದ ಬದುಕೆರೆ ಸಾಧ್ಯ ಆಯಿ ದಾಯಗೊಂಡ ವಿಧಿ ನಿಯಮ ಅಂಚೆತ್ತಂದ ಅಂಚಾದಿ ಆಗಿ ಇಂಚೆತ್ತಲ್ಲ ಒಂಜಿ ವಿಚಾರ ಮಾತ್ರ ಕುಡಿದು ಹೋದರೆ ಆನೆಗೆ ನಿಖಿಲ ನಿಂತಿ ಜನಗಳ ನಿಂತಿದ್ದರ ಪ್ರೀತಿ ಗೌರವ ಕುಟುಂಬದ ನಿಂತಿದ್ದರ ಪ್ರೀತಿ ಗೌರವ ಅಂಜನೆ ನಂಗೆ ಆರ್ನ ನಿಂತಿದ್ದರ ಪ್ರೀತಿ ಗೌರವ ಇದು ಮಾತ್ರ ಆ ಭೂಮಿದ ಮಿತ್ತೆ ಆರೆ ಬಲಿಪಾದೆ ಓದ್ತೇವೆ. ಇಲ್ಲದಕ್ಲು ಕುಟುಂಬದಕ್ಲು ಹಿತೈಷಿ ಬಂದರು ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಮಂದಿರಡ್ ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಭಜನಾ ಮಂಡಳಿದಕ್ಲು
ಪತ್ತೊಂಜನೇ ದಿನ ಗುರುವಾರ ಬೈಯಾಗ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ನಡೆದೊಂದುಪ್ಪುನ 48 ದಿನಲಿದ ಸಂಧ್ಯಾ ಭಜನೆದ 11 ದಿನ ಗುರುವಾರ ಭಯದ ಭಜನಾ ಸಂಕೀರ್ತನೆಗೆ ಅನ್ನದಾನ ಸೇವೆ ನಡಪಾಯಿನ ಶ್ರೀಮತಿ ವಿಜೇತಾ ಸನತ್ ಕುಮಾರ್ ರೈ ಬೊಕ್ಕ ಜೋಕ್ಲು ಕಕ್ಕೆಮಚಲ್, ಶ್ರೀಮತಿ ಶಿಲ್ಪಾ ಸಂಜೀವ ರಾಥೋಡ್ ಕೆಎಸ್ಆರ್ಪಿ ತುಡರ್ ಬೆಳಗಾದ ಚಾಲನೆ ಕೊರಿಯರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಭಜನಾ ಮಂಡಳಿದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾತ್ ಕೊರಿಯರು.
ಸುದ್ದಿಗೊಂಚಲಿಗೆ ಸ್ವಾಗತ. ಅಸೇಗೋಳಿ ಶ್ರೀ ಅಯ್ಯಪ್ಪ ಮಂದಿರಡು 48 ದಿನದ ಸಂಧ್ಯಾ ಭಜನಾ ಸೇವೆ ಶುಕ್ರವಾರ 12ನೇ ದಿನಕ್ಕೂ ದುಂಬರಿದುಂಡು. 12ನೇ ದಿನ ಶುಕ್ರವಾರ ಬಯ್ಯಾಗ ಬಗಂಬಿಲ ಶ್ರೀ ಸತ್ಯನಾರಾಯಣ ಭಜನಾ ಮಂದಿರದಕ್ಕೂ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಅಸೇಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು ನಡತುಂದುಪ್ಪುನ 48 ದಿನಲದ ಸಂಧ್ಯಾ ಭಜನೆ ಶುಕ್ರವಾರ 12ನೇ ದಿನಕ್ಕೂ ದುಂಬರಿದುಂಡು. ಶ್ರೀಮತಿ ಶೋಭಾ ದಯಾನಂದ ಬೊಕ್ಕ ಇಲ್ಲದಕ್ಲು ಕಾವೂರು, ಶ್ರೀಮತಿ ನಳಿನಾಕ್ಷಿ ಪುರುಷೋತ್ತಮ್ ಸಾಲಿಯಾನ್ ಕೆಎಸ್ಆರ್ಪಿ, ಶ್ರೀಮತಿ ನಾಯನಾರ್ ರಾಮಚಂದ್ರ ಬೊಕ್ಕ ಜೋಕ್ಲು ಅಶೋಕ್ ನಗರ, ಶ್ರೀಮತಿ ಬಿಂದಿಯಾ ವಿಘ್ನೇಶ್ ಮಂಗಳನಗರ ನಾಟಕಲ್ ತುಡರ್ ಬೆಳಗಾದ ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು. ಬಗಂಬಿಲ ಶ್ರೀ ಸತ್ಯನಾರಾಯಣ ಭಜನಾ ಮಂಡಳಿದಕ್ಲು 12ನೇ ದಿನದ ಭಜನಾ ಸಂಕೀರ್ತನೆಯನ್ನು ನಡಪಾದ ಕೊರಿಯರು. पंडसल ज्ञानोद हिरे विनायके पंडसल ज्ञानोद हिरे विनायके पंडसल ज्ञानोद हिरे विनायके पंडसल ज्ञानोद हिरे विनायके मुक्तिने कोरुले ಬಗೆ ಭಗತ ಬಂಗ ಅಲಕೆಲ್ಲವು ದುಃಖ ಬಗೆ ಭಗತ ಬಂಗ ಅಲಕೆಲ್ಲವು ದುಃಖ
ಮೀರಡು ಮುಗಿಪಿ ವಿಘ್ನನು ಆಗ ಪುಲೆ ಸ್ವಾಮಿ ವಿಘ್ನನು ಮುಗಿ ಪುಲೆ ಸ್ವಾಮಿ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಳು ದುರ್ಗಾಂಬಿಕೆಯು ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಳು ದುರ್ಗಾಂಬಿಕೆಯು ಹೂವಿನ ಪೂಜೆಯ ಅಲಂಕಾರದಲ್ಲಿ ಶೋಭಿಸುತ್ತಿಹಳು ದುರ್ಗಾಂಬಿಕೆಯು ಹೂವಿನ ಪೂಜೆಯ ಅಲಂಕಾರದಲ್ಲಿ ಸುದ್ದಿಗೊಂಚಲಿಗೆ ಸ್ವಾಗತ. ಉದ್ದೇಶಿತ ಗುರಿ ಇಜ್ಜ ಅಂದಿನ ವಿದ್ಯೆ ಸಾರ್ಥಕಾಯರು ಸಾಧ್ಯ ಇಜ್ಜಿ ಕೊಂಡದು ಕರ್ನಾಟಕ ಮುಖ್ಯಮಂತ್ರಿಗಳ ಬೊಕ್ಕ ವಿತ್ತ ಇಲಾಖೆದ ಅಪರ ಮುಖ್ಯ ಕಾರ್ಯದರ್ಶಿ ಹಿರಿಯ IAS ಅಧಿಕಾರಿ LK ಅತೀಕ್ ತೆರಿಪಾದರು. ಇನ್ನೋಳಿ ಬ್ಯಾರಿಸ್ ಕಾಲೇಜದ ಬಿಟ್ ಕಾಲೇಜ್ದ ಪದವಿ ಪ್ರದಾನ ನಡಪಾದು ಆರು ಈ ಪಾತ್ರ ಪಂಡೇರು. ಇನ್ನೋಳಿದ ಬ್ಯಾರಿಸ್ ನಾಲೆಜ್ ಕ್ಯಾಂಪಸ್ ಟುಪ್ಪುನ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾರಿಸ್ ಎನ್ವಿರೋ ಆರ್ಕಿಟೆಕ್ಚರ್ ಡಿಸೈನ್ ಸ್ಕೂಲ್ ಬೊಕ್ಕ BIT ಪಾಲಿಟೆಕ್ನಿಕ್ ವತಿರ್ದು BIT 12ನೇ ಬ್ಯಾಚ್ ವಿದ್ಯಾರ್ಥಿಲೆಗ್ ಅಂಚನೆ ಬೀಡ್ಸ್ದ 5ನೇ ಬ್ಯಾಚ್ದ ವಿದ್ಯಾರ್ಥಿಲೆಗ್ ಪದವಿ ಪ್ರದಾನ ಲೇಸನು ಶನಿವಾರ ನಡಪಾಯಿರು. ಲಿಸ್ಟ್ ಪಾಲ್ಪಡೆಯಿನ ಕರ್ನಾಟಕ ಮುಖ್ಯಮಂತ್ರಿಲನ ಬೊಕ್ಕ ವಿತ್ತ ಇಲಾಖೆದ ಅಪರ ಮುಖ್ಯ ಕಾರ್ಯದರ್ಶಿ, ಬಿಸಿನೆಸ್ ಕಾರಿಡಾರ್ ಲಿಮಿಟೆಡ್ದ ಮುಖ್ಯಸ್ಥರು, ಹಿರಿಯ IAS ಅಧಿಕಾರಿ LK ಅತೀಕ್ ಶೈಕ್ಷಣಿಕ ಜೀವನದ ಒಂಜಿ ಹಂತದ ಶಿಕ್ಷಣ ಪೂರೈಸಾನಗನೆ ಸರಕಾರಿ ಬೇಲದ ಅವಕಾಶ ಬದದಿತ್ತನಲ್ಲ ಐಕ್ ತೃಪ್ತಿ ಪಡೆವಂದೆ ನನಲಾತು ಶಿಕ್ಷಣನು ಪಡೆಪಿನ ತೊಟ್ಟಿಗೆ ಜ್ಞಾನನು ಜಾಸ್ತಿ ಮಲ್ಪರೆ ಸಾಧ್ಯ ಅಂಡು ಒಟ್ಟಿಗೆ ಎಡ್ಡೆ ಹುದ್ದನ್ನು ಅಲಂಕರಿಸಾಯರೆ ಅವಕಾಶ ಐತಾತಿಗೆ ಬತ್ತನು ಪಂಡ ತಿರಿಪಾಯಿರು. And in fact, before I went to IIM Ahmedabad as a research assistant, I was selected as a cooperative development officer. I rejected that job and I went to IIM. Everybody said that you are rejecting a government job. How can you be sure that you will get anything else? So, but I went to do my research at IIM Ahmedabad. I used to apply for all sorts of jobs. Once I applied for defense services also. So I didn't prepare much, but somehow I got selected. I was called for interview to Allahabad. I went to Allahabad, I gave interview and got selected there also. Then I was supposed to join the Officers Training Academy at Chennai to be trained as a commissioned officer in the Indian Army. Somewhere I felt that perhaps this is not my career. I want to do something else. I went to Ahmedabad. I prepared for IAS. I didn't succeed in the first instance. I prepared again, and the next time I got selected, I went to interview. And in the interview, somehow I got some inspiration. I spoke well, I suppose, and I got one of the highest marks in the interview, and that got me into the IAS. And within IAS, you could be anything. You could, like a lot of IAS officers go through a career. But then I worked hard. I was called to join the Prime Minister's office, and I worked in the Prime Minister's office for 5 years. Then from there I was selected to go to World Bank in Washington DC. So why am I saying all this? I am not saying this to blow my trumpet here. I am saying this to tell you that if you aim high, you can achieve it. If you do not even aim, then you will go this far only.
you have to aim high and you have to work towards it. That's why I initially mentioned that dreams are important. If only people had not dreamed, we would not have the kind of change that we have seen. If the Wright brothers did not dream that we can fly, we wouldn't probably have the aircrafts. They flew only a few seconds and they fell down. But still that gave them the inspiration that yes, it is doable. Like birds, human beings can fly. Somebody somewhere dreamed something and worked towards that dream and achieved it. ಕಾರ್ಯಕ್ರಮಡು ಬಿಟ್ ಪದವಿ ವಿದ್ಯಾರ್ಥಿಗಳನ್ನ 12ನೇ ಬ್ಯಾಚ್ ಬೊಕ್ಕ ಬೀಟ್ಸ್ದ ಆರ್ಕಿಟೆಕ್ಚರ್ ಪದವೀಧರರನ 5ನೇ ಬ್ಯಾಚ್ದ ವಿದ್ಯಾರ್ಥಿಗಳಿಗೆ ಬೊಕ್ಕ ಸಿವಿಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಬೊಕ್ಕ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ದ ಬೇತೆ ಬೇತೆ ವಿಭಾಗಲದ ಪದವೀಧರರ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಅಂಚನೆ ಸಾಧಕರಿಗೆ ಮಾನಾದಿಗೆ ಲೇಸ ನಡೆತದೆ. ಶಿಫಾ ಪರ್ವೀನ್, सुहा फातिमा, योगेश्वरा केवी, शेख मोहम्मद बिलाल, and Muhammad Akil. Thank you. Gazanfar Mumtaz, Kalandar, Mr. Mohammad Kaif Sharpad-Yad, Mr. Mohammad Ishan, आलिमत समरीना, अमजद के, अनत बीबी, आशिदुल मुशरिफा, बी फातिमा सुजाना, हन्ना मोहम्मद नईम, मोहम्मद आसिर, मोहम्मद आयास के. We have a student who consistently demonstrated a remarkable balance between academic excellence and strong moral character. Let us express our heartfelt applause for their outstanding commitment to academics and for establishing a ಕುಡ್ಲ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿ.ಎಲ್. ಧರ್ಮ ಪದವಿ ಪ್ರದಾನ ಮಲ್ತದ ಭಾಷಣ ಮಲ್ದೇರು. Look at the kind of person that we have today, and I must be very grateful to Barry sir for getting him here all the way from Bangalore to do and then spend some time with us. Even though today there are a large number of activities going on in the government, he is with us here. Along with being engineers, he has also showed you a way, my dear friends. There are public sectors, there are government sectors, and there are also IAS, and there are also IPS sectors where you can do magic and then the kind of job that Sri Atik Sahib is doing. I request all the parents, encourage your youngsters. They are very bright, absolutely God gifted, to also study, as he said, no English, no city culture, no idea of what exactly IAS is, but at ES excelled. Within 50 in the national rank is an ordinary situation to speak about. Please encourage your children. They are too young, absolutely talented, to see that they also become one more Atik Sahib or many more Atik Sahib in the future days to come. ಬ್ಯಾರಿಸ್ ಅಕಾಡೆಮಿ ಆಫ್ ಲರ್ನಿಂಗ್ ದ ಅಧ್ಯಕ್ಷರು ಸೈಯದ್ ಮೊಹಮ್ಮದ್ ಬ್ಯಾರಿ ಗುರ್ಕಾರ್ ಮೇದ ಪಾತ್ರ ಪಂಡೇರು. India, 21st century is for India. Whether some countries likes it or not, 21st century is for India. This great country. So you have a great deal of opportunity. Their sky is not the limit.
So you not to bother about what will happen to my job, whether I will get my job or not. You will 100% get the job. There is no two ways about it. But the point is not getting the job. The point is you need to go beyond the job seeker. You should become the job provider, not job seeker. You should, you should be the job provider. You may think straight away, this Sayyid Bari always talks something, out of the proportion. I don't have money to live. I have to pay back the loan and I have to support my family. And so I need a job today. But think differently. The moment we think that everything is done by my drive, my education, my power, my connection, it never works. It always works with what the unseen hand is already written. The point is how best we do. And in job or in business or whatever in life, it is not the regular work or a job or a business we do. It is always that extra. What do you do beyond the call of the duty? What do you do beyond the commitment of a success of a business? So that extra is important. You need to work towards that. 3 things take away from your life. We need to take away 3 things from our life. In that I would say corruption, communalism and complacent. Never entertain corruption. Corruption giving and corruption taking will never do good thing for us. ಬೆಂಗಳೂರು ಸ್ನೇಡರ್ ಎಲೆಕ್ಟ್ರಿಕ್ ದ ಉಪಾಧ್ಯಕ್ಷರು ಚಿತ್ರಾ ಸುಕುಮಾರ್ ಮಲಬಿನಿರಾದ ಪಾಲ್ಪಡೆದಿದ್ದರು. ಬಿಐಟಿದ ಪ್ರಾಂಶುಪಾಲರು ಡಾಕ್ಟರ್ ಮಂಜೂರ್ ಬಾಷಾ, ಬೀಡ್ಸ್ ಪ್ರಾಂಶುಪಾಲರು ಆರ್ ಖಲೀಲ್ ರಜಾಕ್, ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಎಮರ್ಜಿಂಗ್ ಸೈನ್ಸಸ್ ದ ಪ್ರಾಂಶುಪಾಲರು ಡಾಕ್ಟರ್ ಅಜೀಜ್ ಮುಸ್ತಾಫಾ, ಬಿಐಟಿ ಪಾಲಿಟೆಕ್ನಿಕ್ ದ ನಿರ್ದೇಶಕರು ಪ್ರೊಫೆಸರ್ ಪೃಥ್ವಿರಾಜ್, ಅಂಚನೆ ಬಿಐಟಿದ ಎಲೆಕ್ಟ್ರಾನಿಕ್ಸ್ ಬೊಕ್ಕ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಅಬ್ದುಲ್ಲಾ ಗುಬ್ಬಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮುಖ್ಯದ ಬಂದುಲೆ ಇಡಗ ಪೊಸಕುರಲ್ದ ಇನ್ನಿತ ಸುದ್ದಿ ಉಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಅಪಲಾತು ಒಂದು ಪ್ಲೇ ಪೊಸಕುರಲ್ 24/7.